ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ಬುಧವಾರ ಬಯ್ಯಗ್ ಮಾರ್ನೆಮಿದ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನಾಂಡ್ ಮೇಯರ್ ಭಾಸ್ಕರಕ್ಕೆ ಕಾರ್ಯಕ್ರಮ ಉದಿಪನ ಮಲ್ತೇರು. ಕೂಡ್ಲದ ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ಮಾರ್ನೆಮಿ ಉಚ್ಚೆ ಶುರುವಾತಂಡು ನಿಚ್ಚಲ ವಿಶೇಷ ಪೂಜೆ ಅಟ್ಟಣೆ ಆತಂಡು. ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತರ್ ಮಹಾಲಕ್ಷ್ಮಿ ನಮೋಸ್ತುತೆ. ವಿಜಯದಶಮಿದ ದಿನ ರಥೋತ್ಸವ ನಡಪೆರೆ ಉಂಡು. ಸುರುತ ದಿನ ಬುಧವಾರ ಬಯ್ಯಗ್ ಮೇಯರ್ ಭಾಸ್ಕರಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೆ. ಇವತ್ತು ವಿಶೇಷವಾಗಿ ಮಂಗಳೂರಿಗೆ ಮಂಗಳದೇವಿಯ ಹೆಸರೇ ಇದೆ. ಆದ್ದರಿಂದ ಮಂಗಳೂರಿನ ಜನತೆಗೆ ದೇವರ ಆಶೀರ್ವಾದ ಸದಾ ಇದೆ. ಇವತ್ತು ವಿಶೇಷವಾಗಿ ನಾನು ಕೂಡ ವಾರಕ್ಕೊಮ್ಮೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರ್ತೇನೆ. ನಮ್ಮ ನಾಗನ ಗುಡಿ ಕೂಡ ಇಲ್ಲಿ ಹಾಲೇರು ಇಲ್ಲಿ. ಆದ್ದರಿಂದ ನಿರಂತರವಾಗಿ ಇಲ್ಲಿ ಬಂದಿದ್ದರಿಂದ ದೇವರ ಆಶೀರ್ವಾದದಿಂದ ಇವತ್ತು ಇಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೇಯರ್ ಆಗಿ ಬಂದು ಉದ್ಘಾಟನೆ ಮಾಡಲು ಸಾಧ್ಯವಾಯಿತು. ಮಹಾನಗರ ಪಾಲಿಕೆದ ಎದುರು ಪಕ್ಷದ ನಾಯಕರು ಪ್ರೇಮಾನಂದ ಶೆಟ್ಟಿ ಪಾತಿರ್ದು ಮಂಗಳದೇವಿ ದೇವಸ್ಥಾನಡು ಮಾರ್ನೆಮಿ ಉಚ್ಚೆಯ ವರ್ಷಲ ಗೌಜಿ ನಡತುಂಡು ಸಾಂಸ್ಕೃತಿಕ ವೈಭವ ನಡತುಂದಿತ್ತದು ಜನಮೆಚ್ಚುಗೆ ಪಡಿತನೆಂದು ಪಂಡಿರು. ಮಂಗಳಾದೇವಿ ದೇವಸ್ಥಾನದಲ್ಲೂ ಕೂಡ ವಿಜೃಂಭಣೆಯಿಂದ ಈ ನವರಾತ್ರಿ ಉತ್ಸವ ನಡೆಯೋದು. ಅದಕ್ಕೆ ಪೂರಕವಾಗಿ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವಗಳು ನಮಗೆಲ್ಲರಿಗೂ ತಿಳಿದಾಗೆ ದೇವಸ್ಥಾನದ ವರ್ಷಾವಧಿ ಜಾತ್ರೆಯಲ್ಲೂ ಕೂಡ ದೇವಸ್ಥಾನದ ಎದುರು ಬೃಹತ್ತಾದಂತಹ ಒಂದು ವೇದಿಕೆಯನ್ನು ಹಾಕುವ ಮೂಲಕ ಆ ಸಮಯದಲ್ಲೂ ಕೂಡ ದೊಡ್ಡ ಮಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಬರ್ತಿದೆ. ಮಂಗಳಾದೇವಿ ದೇವಸ್ಥಾನ ನವರಾತ್ರಿ ಉತ್ಸವದ ಆಚರಣೆ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹೊಸ ಕಲಾವಿದರನ್ನು ನಿರಂತರವಾಗಿ ಬೆಂಬಲಿಸ್ತಾ ಬಂದಿದೆ. ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಆಡಳಿತ ಮುಕ್ತೇಸರಿ ರಮಾನಾಥ ಹೆಗ್ಡೆ, ಸುಧಾಕರ್ ರಾವ್ ಪೇಜ ಅವರ ಪ್ರೇಮಾಲತಾ ಪಾಲ್ದೆ ತೊಂಡಿರು.